ಅಂಕಣವನ್ನು ಆಯ್ದುಕೊಂಡಿದ್ದಾರೆ. ತಮ್ಮ ದಾಳಿಯಲ್ಲಿ ಕ್ಲೋಸ್ ಕಡೆಯಿಂದ ಬೋನಸ್ ಅಂಕ. ಮತ್ತೆ NMC ಕಡೆಯಿಂದ ದಾಳಿಯಲ್ಲಿ ಯಾವುದೇ ಅಂಕ ಇಲ್ಲ. ಬೋನಸ್ ಒಂದು ಅಂಕದ ಸೇರ್ಪಡೆ. ಥರ್ಡ್ ರೈಟ್. ಈ ಬಾರಿ ಮತ್ತೆ ಟ್ಯಾಕಲ್ ಆಗಿದೆ. ಒಂದು ಅಂಕದ ಸೇರ್ಪಡೆ. ಅಲ್ವಾಸ್ 4. Now ಯಾವುದೇ ಅಂಕ ಇಲ್ಲ. ಮತ್ತೆ ಟ್ಯಾಕಲ್ ಆಗಿದೆ. ಒಂದು ಅಂಕದ ಸೇರ್ಪಡೆ. ಅಂಕಪಟ್ಟಿಯಲ್ಲಿ 5-0. ಈ ಬಾರಿ ಮತ್ತೆ ಅಲ್ವಾಸ್ ಕಡೆಯಿಂದ ಟಚ್ ಪಾಯಿಂಟ್ ಒಂದು ಅಂಕದ ಸೇರ್ಪಡೆಯೊಟ್ಟಿಗೆ 6-0. ರೆಡ್ ಔಟ್ 1 ಪಾಯಿಂಟ್. ಮತ್ತೆ ಒಂದು ಅಂಕದ ಸೇರ್ಪಡೆಯೊಟ್ಟಿಗೆ 8-0. ಮತ್ತೆ NMC ಕಡೆಯಿಂದ ದಾಳಿಯಲ್ಲಿ 1+2 point is 11-0. Bonus. ಮತ್ತೆ ತಿರುಗಲಾಗಿದೆ. Bonus plus point 15-0. 15. ಈ ಬಾರಿ ಮತ್ತೆ ಟ್ಯಾಕಲ್ 16-0. Right.
ಒಂದು ಅಂಕದ ಸೇರ್ಪಡೆ ಅಲ್ವಾಸ್ ಕಡೆಗೆ 17-0. ಅಲ್ವಾಸ್ಗೆ ಒಂದು ಅಂಕ. Sullia 22-0 in favor of Alvas. ಎರಡನೇ ಅವಧಿಯ ಪ್ರಾರಂಭದಲ್ಲಿ ಪಂದ್ಯಾಟವನ್ನು ಮುಂದುವರಿಸಿದ NMC ಕಡೆಯಿಂದ ದಾಳಿಯಲ್ಲಿ ಯಾವುದೇ ಅಂಕ ಗಳಿಕೆ ಇಲ್ಲ. ಮತ್ತೆ ಅಲ್ವಾಸ್ ಕಡೆಯಿಂದ ದಾಳಿಯಲ್ಲಿ ಟಚ್ ಪಾಯಿಂಟ್ ಒಂದು 23. ಮತ್ತೊಂದು ಅಂಕಗಳ ಗಳಿಕೆಯಲ್ಲಿ 24-0. ಥರ್ಡ್ ರೈಟ್ ಮಾಡೋ ಇಲ್ಲವೇ ಮಡಿ ದಾಳಿಯಲ್ಲಿ NMC ಕಡೆಯಿಂದ ಬಾರಿ ಮತ್ತೆ ಅಂಕದ ಸೇರ್ಪಡೆ 25. ಟ್ಯಾಕಲ್ ಅಂಕ NMC ಕಡೆಗೆ is 126. ಟ್ಯಾಕಲ್ ಆಗಿದೆ. ಕ್ಯಾಪ್ಟನ್ ನೋಟ್ ಕೊನೆಯ 5 ನಿಮಿಷವನ್ನು ತೀರ್ಪುಗಾರರು ಕರೆದಿದ್ದಾರೆ. ಈ ಮಧ್ಯೆ ಅಂಕಪಟ್ಟಿಯನ್ನು ಗಮನಿಸುವಾಗ ಈ ಬಾರಿ ಮತ್ತೆ 2 ಅಂಕದ ಸೇರ್ಪಡೆ. ರ ಮಧ್ಯಮವನ್ನು ಬಾರಿ ಮತ್ತೆ 1.29-1. ಕ್ಯಾಪ್ಟನ್ ನೋಟ್ ಕೊನೆಯ 4 ನಿಮಿಷವನ್ನು ಕರೆದಿದ್ದಾರೆ. +2 32-1. 32-1.
Next match in court number 1, KSS College Subramania and Government First Grade College, Car Street, Mangalore. In court number 2, Meridian College Ullala ಕೊನೆಯ 3 ನಿಮಿಷ and Government First Grade Last College for Women, 3 minutes of Ajjanakadu, Udupi. ಮತ್ತೆ The request all the 4 teams, get ready yourself and be ready for the next matches in court number 1 and 2. Alvas 33-1. $34-1. Touch point. Tackle. 2. Right out. Captain note, last 1 minute. ಕೊನೆಯ 1 ನಿಮಿಷದ ಕರೆಯಲಾಗಿದೆ. $335. ಮತ್ತೆ 1 ಅಂಕದ ಸೇರ್ಪಡೆ ಬೋನಸ್ ಪ್ಲಸ್ ಪಾಯಿಂಟ್ 37-3 in favor of Alvas Moodbidri. ಮತ್ತೆ 1 ಪಾಯಿಂಟ್ ಸೇರ್ಪಡೆ 30. ಇಲ್ಲಿಗೆ ಪಂದ್ಯಾಟವು ಮುಕ್ತಾಯವಾಗಿದೆ. ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿದಂತಹ ವಿಜಯಿತ ತಂಡಕ್ಕೆ ಅಭಿನಂದನೆಗಳು ಹಾಗೂ ಭಾಗವಹಿಸಿದಂತಹ NMC ಸುಳ್ಯದವರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಪಂದ್ಯಾಟಕ್ಕಾಗಿ Court number 1, next match between KSS College Subramania and Government First Grade College for Women, Ajjanakadu.